ಬೆಳ್ತಂಗಡಿ ತಾಲೂಕಿನ ಇತಿಹಾಸದಲ್ಲಿ ಲಯನ್ಸ್ ಕ್ಲಬ್ ಬಹಳ ಅವಿರತವಾದಂತಹ ಶ್ರಮದ ಮೂಲಕ ವಿಶೇಷವಾದಂಥ ಸಮಾಜ ಸೇವೆಯನ್ನು ಮಾಡಿ ಗುರುತಿಸಿಕೊಂಡಿದೆ. ಕಳೆದ 52 ವರ್ಷಗಳಲ್ಲಿ ಲಯನ್ಸ್ ತನ್ನದೇ ಆದಂತಹ ರೀತಿಯಲ್ಲಿ ಅದರ ಸದಸ್ಯರುಗಳು ಸೇವಾ ಮನೋಭಾವದಿಂದ ದುಡಿದಿದ್ದಾರೆ. ಇವತ್ತು ಲಯನ್ಸ್ಗೆ ಒಂದು ಹೊಸ ಉತ್ಸಾಹ, ಮತ್ತೊಂದು ಹೊಸ ಕಟ್ಟಡದ ನಿರ್ಮಾಣ ಇದೆ. ಆ ಕಟ್ಟಡ ಉದ್ಘಾಟನೆ ಮಾರ್ಚ್ 22ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಈ ಕಟ್ಟಡದ ಬಗ್ಗೆ ವಿವರಣೆಯನ್ನು ನೀಡೋದಕ್ಕೆ ಲಯನ್ಸಿನ ಪ್ರಮುಖರು ಇಬ್ಬರು ಇದ್ದಾರೆ, ಅವರನ್ನು ಮಾತನಾಡಿಸಬೇಕು. ಸಾಧನ ರಘುರಾಮ್ ಶೆಟ್ಟರು ಮತ್ತು ವಸಂತ್ ಶೆಟ್ಟಿ ಶ್ರದ್ಧಾ ಅವರು. ಸರ್, ಲಯನ್ಸಿನ ಇತಿಹಾಸವನ್ನು ನೆನಪು ಮಾಡಿಕೊಳ್ಳೋದಾದರೆ ಒಂದು ದೊಡ್ಡ ಕಟ್ಟಡ ಆಗಿದೆ, ಸಂಭ್ರಮದಲ್ಲಿದ್ದೀರಿ ಇಬ್ಬರು ಕೂಡ, ಅಥವಾ ಇಡೀ ಟೀಮು, ಏನು ಹೇಳ್ತೀರಿ? ಖಂಡಿತವಾಗಿ ಸಂತೋಷ ಆಗ್ತಾಯಿದೆ. ತುಂಬ ನಮಗೆ ಇಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ, ಅಂದರೆ ಸಮಾಜ ಸೇವೆಯಲ್ಲಿ ತನ್ನದಾದಂತಹ ಛಾಪನ್ನು ಮೂಡಿಸಿರುವಂಥ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಕಳೆದ 52 ವರ್ಷ, ಅಂದರೆ 1974ರಲ್ಲಿ ಅಂದಿನ ಸ್ಥಾಪಕ ಅಧ್ಯಕ್ಷರಾಗಿ BK ಸೂರ್ಯನಾರಾಯಣರಾವ್ ಸ್ಥಾಪಕ ಅಧ್ಯಕ್ಷರಾಗಿ ಆರಂಭಗೊಂಡಂತಹ ಈ ಸಂಸ್ಥೆ ಕಳೆದ ಒಂದು 52ರಲ್ಲಿ ನಮಗೂ ಸಹ ಒಂದು ಅಧ್ಯಕ್ಷರಾಗಿ, ಒಳ್ಳೆಯ ಅಧ್ಯಕ್ಷರಾಗಿ, ಪ್ರಾಂತ್ಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಅವಕಾಶವನ್ನು ನೀಡಿದೆ. ಪ್ರಸ್ತುತ ವರ್ಷ ನಮ್ಮ ರಾಜು ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ಮುರಳಿ ಬಳಿಪರ್ ಅವರು ಪ್ರಸ್ತುತ ವರ್ಷ ಅಧ್ಯಕ್ಷರಾಗಿದ್ದಾರೆ. ಲಯನ್ಸ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿ ಜಯಂತ್ ಶೆಟ್ಟಿ ಅವರು ಸೇವೆಯನ್ನು ನೀಡ್ತಾ ಇದ್ದಾರೆ. ಓಕೆ, ಈ ಕಟ್ಟಡದ ವಿಶೇಷತೆ ಬಗ್ಗೆ ತುಂಬ ಏನಂದರೆ ಇದರ ರಘುರಾಮ್ ಶೆಟ್ಟಿ ಸಾಧನ ಅವರು ಅವರ ಸಂಚಾಲಕತ್ವದಲ್ಲಿ ತುಂಬ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರ ಸಹಕಾರದೊಂದಿಗೆ, ಅಂದರೆ ನಾವು ಲಯನ್ಸ್ನ ಸಹಕಾರ ಜಾಸ್ತಿ ಹೆಚ್ಚಿದೆ. ಲಯನೇತರ ಬಂಧುಗಳನ್ನು ಸಹ ನಾವು ಸಂಪರ್ಕಿಸಿದ್ದೇವೆ. ಒಳ್ಳೆ ರೀತಿಯಲ್ಲಿ ಸುಂದರವಾದಂತಹ ಒಂದು ನಮ್ಮ ತಾಲೂಕಿನ ಹೃದಯ ಭಾಗದಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಖಂಡಿತವಾಗಿಯೂ ಸಂತಸ ಆಗ್ತಾಯಿದೆ. ಸರ್, ಕಟ್ಟಡದ ಬಗ್ಗೆ, ಕಟ್ಟಡದ ಒಂದು ಕಮರ್ಷಿಯಲ್ ಚಿಂತನೆ ಇದೆಯಾ, ಅಥವಾ ಎಷ್ಟು ರೂಮ್ಸ್ಗಳಿವೆ, ಮೇಲ್ಭಾಗದಲ್ಲಿ ಏನಿದೆ? ಕಟ್ಟಡ ಅಂತ ಹೇಳಿದರೆ ನಮಗೆ ಇಲ್ಲಿ ಮುಖ್ಯವಾಗಿ ಈ ಬೆಳ್ತಂಗಡಿಯ ಹೃದಯ ಭಾಗದಲ್ಲಿ 7 ಸೆನ್ಸ್ ಸ್ಥಳ ಸರ್ಕಾರದಿಂದ ಮಂಜೂರಾಗಿತ್ತು. ಅದರಲ್ಲಿ ಒಂದು ಹಳೆಯ ಕಟ್ಟಡ ಕೂಡ ಇತ್ತು, ಸುಮಾರು 20-21 ವರ್ಷಗಳ ಹಿಂದೆ ಕಟ್ಟಿದಂಥ ಕಟ್ಟಡ. ಅದು ಶೀಟ್ ಹಾಕಿ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿತ್ತು. ಆ ನಿಟ್ಟಿನಲ್ಲಿ ನಮಗೆ ಈಗ ಪ್ರಸ್ತುತ ಈ ಹೈವೇಯ ಕಾಮಗಾರಿ ಆಗುವಾಗ ನಮ್ಮ ಇರುವಂಥ ಒಂದು ಅಲ್ಲಿ ಮುಖ್ಯ ರಸ್ತೆಯಲ್ಲಿ ನಮ್ಮದು ಈಗ ಲಯನ್ಸ್ ಭವನ ಇದೆ, ಒಂದು ಸಣ್ಣದು, ಅದು ಸ್ಕೂಲ್ನ ಒಂದು ಸುಪರ್ದಿಯಲ್ಲಿದೆ. ಆದರೂ ನಮ್ಮ ಕಾರ್ಯಚಟುವಟಿಕೆ ಯಾವುದೇ ತೊಂದರೆ ಇರಲಿಲ್ಲ. ಈ ಹೈವೇ ಬರೋದ್ರಿಂದ ನಾವು ಅಲ್ಲಿಂದ ವೆಕೇಟ್ ಮಾಡಲೇಬೇಕಾಗ್ತದೆ. ಆ ದೃಷ್ಟಿಯಿಂದ ಇಲ್ಲಿ ನಮಗೆ ಒಂದು ಕಟ್ಟಡ ಕಟ್ಟೋದು ಅನಿವಾರ್ಯವಾಗಿತ್ತು. ನಾವು ಹೇಗೂ ಒಂದು ಕಟ್ಟಡ ಆಗಬೇಕು, ಅದನ್ನು ಸುಂದರವಾಗಿ ಮಾಡುವ, ಸ್ವಲ್ಪ ಕನಿಷ್ಠ ಒಂದು 150-100 ವರ್ಷದ ಮಟ್ಟಿಗೆ ಅದು ಸದೃಢವಾಗಿರುವಂಥ ಕಟ್ಟಡ ಬೇಕು ಎನ್ನುವ ದೃಷ್ಟಿಯಿಂದ ಲಯನ್ಸ್ ಬಂಧುಗಳೆಲ್ಲ ಸೇರಿ ನಾವೆಲ್ಲ ಒಂದು ಒಮ್ಮತೆಯಿಂದ ನಿರ್ಧಾರಕ್ಕೆ ಬಂದು ಇಲ್ಲಿ ಒಂದು ಬಲಿಷ್ಠ ಸುದೃಢವಾದಂಥ ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ಸುಮಾರು 5,000 ಚದರ ಅಡಿ ಇದೆ ಒಟ್ಟು. ಅದರಲ್ಲಿ ಒಂದು 2,000 ಚಿಲ್ಲರೆ ಒಂದು ಹಾಲ್ ಬರ್ತದೆ. ಅದು ನಮ್ಮ ಲಯನ್ಸ್ನ ಕಾರ್ಯಚಟುವಟಿಕೆಗೆ ಮಾತ್ರ ಇಟ್ಟುಕೊಳ್ಳುವಂಥದ್ದು ಈಗ ಸದ್ಯದ ನಿರ್ಧಾರ ಮಾಡಿದ್ದೇವೆ. ಹಾಗೆ ನೆಲ ಅಂತಸ್ತಿನಲ್ಲಿ ಒಂದು ಡೈನಿಂಗ್ ಬರ್ತದೆ, ಊಟದ ಮನೆ. ಅದು ಅಲ್ಲದೆ ಪಕ್ಕದಲ್ಲಿ ನೋಡಿ 3 ಕೋಣೆ ಕಾಣ್ತಾ ಇದೆ. ಆ 3 ಕೋಣೆಯನ್ನು ಬಾಡಿಗೆ ಕೊಡುವ ಒಂದು ಇನ್ಕಮ್ ಜನರೇಟ್ ಮಾಡುವ ದೃಷ್ಟಿಯಿಂದ ಮತ್ತು ಸೆಲ್ಲರಲ್ಲಿ ಒಂದು 3 ಕೋಣೆ, ಮೇಲೆ ಒಂದು 3 ಕೋಣೆ, ಇದನ್ನು ನಾವು ಬಾಡಿಗೆ ಕೊಡುವ ದೃಷ್ಟಿಯಿಂದ ನಿರ್ಮಾಣ ಮಾಡಿದ್ದೇವೆ. ಒಟ್ಟು ಕಟ್ಟಡ ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಸುಮಾರು ನಮ್ಮ ಪ್ರಥಮ ಹಂತದಲ್ಲಿ 1 ಕೋಟಿಯ ಒಳಗೆ ಅಂತ ಇತ್ತು, ಅದು ಬರ್ತಾ 1.5 ಕೋಟಿ ಹತ್ತಿರ ಆಗ್ತಾಯಿದೆ. ಆದರೂ ನಮಗೆಲ್ಲರ ಸಹಕಾರ ಸಿಕ್ಕಿದೆ. ನಮ್ಮ ಕ್ಲಬ್ಬಿನ ಗೌರವ ಸದಸ್ಯರಾದಂಥ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕೂಡ ಇದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಸುಮಾರು 8 ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ನಮಗೆ ಮಂಜೂರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಈ ಪರಿಸರದ ನಮಗೆಲ್ಲ ತಿಳಿದಿರುವಂತೆ ಕೊಡುಗೆ ದಾನಿಗಳಾದಂಥ ನಮ್ಮೆಲ್ಲರ ಮಿತ್ರ ಶಶಿಧರ್ ಶೆಟ್ಟಿಯವರು ಭಾಳ ದೊಡ್ಡ ಮೊತ್ತದ ಒಂದು ಮೊತ್ತವನ್ನು ನೀಡಿ ನಮಗೆ ಭಾಳಷ್ಟು ಸಹಕಾರ ನೀಡಿದ್ದಾರೆ. ಅವರ ತಾಯಿಯವರ ಹೆಸರಿನಲ್ಲಿ ಕೂಡ ಈ ಕಟ್ಟಡವನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಕಾಶಿ ಶೆಟ್ಟಿ ಸಭಾಂಗಣ ಅಂತ, ಅವರು ಕೂಡ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಮೊತ್ತವನ್ನು ನಮಗೆ ನೀಡಿ ಸಹಕರಿಸಿದ್ದಾರೆ. ಮತ್ತು ಉಳಿದಂತೆ ನಮ್ಮ ಲಯನ್ಸ್ ಬಂಧುಗಳಲ್ಲೇ ನಾವು ಆದಷ್ಟು ಅದನ್ನು ಕ್ರೋಢೀಕರಿಸಿದ್ದೇವೆ. ಸಾಮಾನ್ಯ ಜನರಿಗೆ ಯಾವುದೇ ಹೊರೆಯಾಗದಂತೆ ನೋಡಿಕೊಂಡಿದ್ದೇವೆ. ಇದಿಷ್ಟು ಕಟ್ಟಡದ ಬಗ್ಗೆ ತಮಗೆ ವಿವರಣೆ. ಓಕೆ, ಕಟ್ಟಡ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಸರ್, ಲಯನ್ಸ್ ಬೆಳೆದು ಬಂದ ಬಗ್ಗೆ ಬೆಳ್ತಂಗಡಿಯಲ್ಲಿ ಏನು ಹೇಳ್ತೀರಿ? ಒಟ್ಟು ನಮ್ಮ ಈಗ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ 1917ರಲ್ಲಿ ಚಿಕಾಗೋದಲ್ಲಿ ಆರಂಭವಾಗಿದ್ದರೂ ಸಹ
ಬೆಳ್ತಂಗಡಿಯಲ್ಲಿ 1974ರಲ್ಲಿ ಜುಲೈ ತಿಂಗಳಲ್ಲಿ ಇದೊಂದು ಆರಂಭಗೊಂಡಿರುವಂಥದ್ದು. ಲಯನ್ಸ್ ಕ್ಲಬ್ಬು ಅಂದಿನ ಬಹುಶಃ ಕಳೆದ ವರ್ಷ ತನಕ ಇಬ್ಬರು ನಮ್ಮ ಸ್ಥಾಪಕ ಸದಸ್ಯರು ನಮ್ಮಲ್ಲಿ ಸಕ್ರಿಯರಾಗಿದ್ದರು. ಸ್ವರ್ಗೀಯ ಎಂ ಜಿ ಶೆಟ್ಟಿ ಅವರು ಸಹ ನಮಗೆ 52 ವರ್ಷದಿಂದ ಸಹ ತುಂಬ ಮಾರ್ಗದರ್ಶನ ನೀಡ್ತಾ ಈ ಕ್ಲಬ್ಬನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅದೇ ರೀತಿ ಸ್ಥಾಪಕ ಸದಸ್ಯರಾದ ವಿ ಆರ್ ನಾಯಕರು ಸಹ ಪ್ರಸ್ತುತ ಸಹ ಸಕ್ರಿಯರಾಗಿದ್ದಾರೆ. ಅಂದಿನ ಅಧ್ಯಕ್ಷರು ಬಿ ಕೆ ಸೂರ್ಯನಾರಾಯಣ ರಾವ್ ಮತ್ತು ಅವರ ತಂಡ ಅಂದು ಲಯನ್ಸ್ ಕ್ಲಬ್ಬನ್ನು ಆರಂಭ ಮಾಡಿತ್ತು. ಲಯನ್ಸ್ ಕ್ಲಬ್ ಮಂಗಳೂರಿನಿಂದ ಅದು ಪ್ರವರ್ತಿತಗೊಂಡಿದಂತಹ ಸಂಸ್ಥೆ ನಮ್ಮದು. ಮುಂದೆ ಇನ್ನೊಂದು ವಿಶೇಷತೆ ಏನಂದರೆ ಇದು ಗಂಗಾಧರ್ ಶೇಖರ್ ಅವರು ಲಯನ್ಸ್ ಜಿಲ್ಲಾ ಗವರ್ನರ್ ಆಗಿ ಜಿಲ್ಲೆಗೆ ಒಂದು ಗವರ್ನರನ್ನು ನೀಡಿದಂತಹ ಹೆಮ್ಮೆ ಸಹ ಲಯನ್ಸ್ ಕ್ಲಬ್ ಬೆಳ್ತಂಗಡಿಗಿದೆ. ಅಂದರೆ ಡಾಕ್ಟರ್ ಗಂಗಾಧರ್ ಶೇಖರ್ ಅವರು ತಮಗೆ ತಿಳಿದಿರ್ಬೋದು. ಅವರು ಅಂದರೆ 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಂತಹ ಒಂದು ಲಯನ್ಸ್ ಜಿಲ್ಲೆ. ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಒಟ್ಟು 120 ಕ್ಲಬ್ಗಳಿದೆ. ನಮ್ಮ ದಕ್ಷಿಣ ಕನ್ನಡ, ಕೊಡಗು ಮತ್ತು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳೊಳಗೊಂಡ 4 ರೆವಿನ್ಯೂ ಡಿಸ್ಟ್ರಿಕ್ಟ್ ಸೇರಿ ಒಂದು ಲಯನ್ಸ್ ಜಿಲ್ಲೆ ಆಗ್ತದೆ. ಈ ಜಿಲ್ಲೆಗೆ ಒಂದು ಲಯನ್ಸ್ ಗವರ್ನರನ್ನು ಬೆಳ್ತಂಗಡಿ ಈ ಹಿಂದೆ ನೀಡಿತ್ತು. ಒಂದು 6 ಮಂದಿ ಪ್ರಾಂತೀಯ ಅಧ್ಯಕ್ಷರಿಗೂ ಆಗುವಂಥ ಸೇವೆ ಸಹ ನಮಗೆ ಬೆಳ್ತಂಗಡಿ ಕ್ಲಬ್ಬಿಂದ ನೀಡಿದೆ. ಮತ್ತು ನೀವು ಇತಿಹಾಸ ಹೇಳೋದಾದರೆ ಲಯನ್ ಎನ್ ಎ ಗೋಪಾಲ್ ಶೆಟ್ಟಿ ಅವರ ಅವಧಿ ಅಂದರೆ 2015ರಲ್ಲಿ ನಾವು ರಘುರಾಮ್ ಶೆಟ್ಟರೆಲ್ಲ ನಾವು ಆ ಅವಧಿಯಲ್ಲಿ ಲಯನ್ಸ್ ಆಂದೋಲನಕ್ಕೆ ಸೇರಿದವರು. ಆ ಅವಧಿಯಲ್ಲಿ ಒಂದು ಇತಿಹಾಸದಲ್ಲೇ ಲಯನ್ಸ್ ಜಿಲ್ಲೆಗೆ ಬೆಳ್ತಂಗಡಿ ಪ್ರಥಮ ಸ್ಥಾನಿಯಾಗಿ ಮೂಡಿಬಂದಿತ್ತು. ಲಯನ್ ಎನ್ ಎ ಗೋಪಾಲ್ ಶೆಟ್ಟರ ಒಂದು ಸೇವೆ ಮತ್ತು ಅವರು ಮಾಡಿದಂತಹ ಕೆಲಸ ಕಾರ್ಯಗಳು ಇಡೀ ತಾಲೂಕಿನಾದ್ಯಂತ ಅವರು ಮಾಡಿದಂತಹ ಒಂದಷ್ಟು ಬಸ್ ನಿರ್ಮಾಣಗಳಾಗಿರ್ಬೋದು, ಒಂದು ಆಸಕ್ತರಿಗೆ ನೆರವು ನೀಡುವಂಥ ಮನೆ ನಿರ್ಮಾಣ ಆಗಿರ್ಬೋದು, ತುಂಬ ಕೆಲಸಗಳನ್ನು ಅವರು ತುಂಬ ಮುತುವರ್ಜಿಯಿಂದ ಅಂದಿನ ಒಂದು 10 ವರ್ಷಗಳ ಹಿಂದೆ ಮಾಡಿದರು. ಲಯನ್ಸ್ ಜಿಲ್ಲೆಗೆ ನಾವು ಒಂದು ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿವಿ. ಅದರ ನಂತರ ನಾವು ಕಂಟಿನ್ಯೂ ಆಗಿ ಬೆಳ್ತಂಗಡಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಂಥ ಒಂದು ಹಿಂದೆ ಸಹ ತುಂಬ ಮಂದಿ ಒಳ್ಳೆಯ ಸೇವೆಯನ್ನು ನೀಡಿದವರು ಇದ್ದಾರೆ. ಮತ್ತು ನಮಗೆ ಕಳೆದ 50ನೇ ವರ್ಷದಲ್ಲಿ ನಮ್ಮ ಉಜಿರೆಯ ಉಮೇಶ್ ಶೆಟ್ಟಿ ದುರ್ಗಾರವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭ ಸಹ ಲಯನ್ಸ್ ಜಿಲ್ಲೆಗೆ ಬೆಳ್ತಂಗಡಿ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿತ್ತು. ಕಳೆದ ವರ್ಷ ನಮ್ಮ ದೇವದಾಸ್ ಶೆಟ್ಟಿ ಹಿಬರವಡಿ ಅವರ ನೇತೃತ್ವದಲ್ಲಿ ಸಹ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಜಿಲ್ಲೆಗೆ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿದೆ. ಅಂದರೆ ಒಟ್ಟು 52 ವರ್ಷದಲ್ಲಿ 3 ಸಲ ಪ್ರಥಮ ಸ್ಥಾನಿಯಾಗಿ ಒಂದು ಸೇವೆಯಲ್ಲಿ ಆಡಳಿತದಲ್ಲಿ ಸ್ಥಾನವನ್ನು ಪಡೆದಂತಹ ಹೆಗ್ಗಳಿಕೆ ನಮ್ಮ ಬೆಳ್ತಂಗಡಿ ಲಯನ್ಸ್ ಕ್ಲಬ್ಬಿಗಿದೆ. ತುಂಬ ಮಂದಿ ಅಂದರೆ ಪ್ರಸ್ತುತ ಒಂದು 98 ಮಂದಿ ಸಕ್ರಿಯ ಸದಸ್ಯರಿದ್ದಾರೆ. ತುಂಬ ಲಿಯೋ ಕ್ಲಬ್ ಇದೆ. ನಮ್ಮ ಪ್ರಸ್ತುತ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ ವಕೀಲರಾದಂಥ ಮುರಳಿ ಬಳಿಪರ್ ಅವರಿದ್ದಾರೆ. ಅವರ ಜೊತೆ ಕಾರ್ಯದರ್ಶಿಯಾಗಿ ಅಮಿತಾನಂದ ಹೆಗಡೆ ಅವರಿದ್ದಾರೆ, ಬಂಗಾಡಿ ಹಿರಿಯ ಪ್ರಾಥಮಿಕ ಶಾಲೆಯ ಅವರ ಸಾಧಕ ಶಿಕ್ಷಕರು. ಮತ್ತು ಕೋಶಾಧಿಕಾರಿಯಾಗಿ ಆರೋಗ್ಯ ಇಲಾಖೆಯಲ್ಲಿ ಸೇವೆ ನೀಡುತ್ತಿರುವಂತಹ ಸುಭಾಷಿಣಿ ಅವರಿದ್ದಾರೆ. ನಮ್ಮ ಕಟ್ಟಡ ಸಮಿತಿಯ ಬಗ್ಗೆ ಹೇಳೋದಾದರೆ ನಮ್ಮ ಪ್ರಸ್ತುತ ನಮ್ಮ ಸಂಚಾಲಕರಾಗಿ ರಘುರಾಮ್ ಶೆಟ್ಟರ್ ಅವರ ಒಂದು ಹಿರಿತನ ಮತ್ತು ಅವರಿಗಿರುವಂಥ ಅನುಭವದ ಮೇಲೆ ನಾವು ಲಯನ್ಸ್ ಕ್ಲಬ್ನ ಎಲ್ಲ ಬಂಧುಗಳ ಒಂದು ಆಸೆಯಂತೆ ಅವರು ಈ ಕಟ್ಟಡ ನಿರ್ಮಾಣದ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ದಾರೆ. ಸಂಜೆ ಅಂದರೆ ಪ್ರತಿದಿನ ಇಲ್ಲಿ ಬೆಳಗ್ಗೆ ಬಂದು ಕಳೆದ ನಾವೊಂದು 2-3 ವರ್ಷದಿಂದ ಅಂದರೆ ಈ ಆರಂಭ ಮಾಡಿ ಸಹ ಅವರು ಪ್ರತಿನಿತ್ಯ ಸಹ ಇದರ ಬಗ್ಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕಟ್ಟಡ ನಿರ್ಮಾಣ ಸಮಿತಿಯ ಬಗ್ಗೆ ಹೇಳೋದಾದರೆ ನಮ್ಮ ಉಜಿರೆ ರಬ್ಬರ್ ಸೊಸೈಟಿಯ CEO ಬೆಳ್ತಂಗಡಿ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರು ಹೌದು ರಾಜು ಶೆಟ್ಟಿ ಅವರು ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅದರ ಜೊತೆ ಕಟ್ಟಡ ನಿರ್ಮಾಣ ಸಮಿತಿಯ ಕಾರ್ಯದರ್ಶಿಯಾಗಿ ನಮ್ಮ ನಿವೃತ್ತ ಶಿಕ್ಷಕ ಕೃಷ್ಣಾಚಾರ್ಯ ಕೆ ಅವರಿದ್ದಾರೆ. ಮತ್ತು ಕೋಶಾಧಿಕಾರಿಯಾಗಿ ನಿತ್ಯಾನಂದ ನಾವರರಿದ್ದಾರೆ. ಅದೇ ರೀತಿ ನಾನು ಉಪಾಧ್ಯಕ್ಷನಾಗಿದ್ದೇನೆ. ಹೇಮಂತರಾವ್ ಎರಡರವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಪ್ರಕಾಶ್ ಶೆಟ್ಟಿ ನೊಚ್ಚರ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ತುಂಬ ಮಂದಿ ಇದರಲ್ಲಿ ಸದಸ್ಯರಾಗಿದ್ದಾರೆ. ಮತ್ತು ಲಯನ್ಸ್ ಸೇವಾ ಟ್ರಸ್ಟ್ನ ಬಗ್ಗೆ ತಮಗೆ ಹೇಳೋದಾದರೆ ಲಯನ್ಸ್ ಸೇವಾ ಟ್ರಸ್ಟ್ ಡಾಕ್ಟರ್ ಗಂಗಾಧರ್ ಶೇಖರ್ ಅವರ ಅವಧಿಯಲ್ಲಿ ಈ ಕಟ್ಟಡ ನಿರ್ಮಾಣ ಆದಂಥ ಸಂದರ್ಭ 2005-6ರಲ್ಲಿ ಅಂದು ಉಜಿರೆಯ ಒಂದು ಉದ್ಯಮಿ BS ಸುರೇಶ್ರವರು ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಅಧ್ಯಕ್ಷರಾಗಿದ್ದರು. ಈ ಒಂದು ನಿವೇಶನ 93-94ರಲ್ಲಿ ನಮಗೆ 7.5 ಸೆನ್ಸ್ ನಿವೇಶನ ಸರ್ಕಾರದಿಂದ ಮಂಜೂರುಗೊಂಡಿತ್ತು. 2005-6ರ ಕಾಲಘಟ್ಟದಲ್ಲಿ BS ಸುರೇಶ್ರವರು ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಅಧ್ಯಕ್ಷರಾಗಿದ್ದಾಗ ಇಲ್ಲಿ ಈಗ ನಮ್ಮ ರಘುರಾಮ್ ಶೆಟ್ಟರ್ ಹೇಳಿದಂತೆ ಇಲ್ಲೊಂದು ಲಯನ್ಸ್ ಭವನದ ಒಂದು ನಿರ್ಮಾಣ ಅಂದರೆ ಶೀಟ್ ಹಾಕಿ ಒಳ್ಳೆಯ ಅಂದಿನ ಕಾಲಘಟ್ಟದಲ್ಲಿ ಒಳ್ಳೆಯ ಒಂದು ಲಯನ್ಸ್ ಭವನ ನಿರ್ಮಾಣಗೊಂಡಿತ್ತು. ಅವರು ಅದರ ನಂತರದ ವರ್ಷದಲ್ಲಿ ಅವರು ಸ್ವರ್ಗಸ್ಥರಾದರು. ಆದರೆ ಅವರ ಸೇವೆ ಮತ್ತು ನಾವು ಮರೀಲಿಕ್ಕಿಲ್ಲ. ಒಳ್ಳೆಯ ಸೇವೆ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ನೀಡಿದ್ದಾರೆ. ತುಂಬ ಹಲವರು ಬೆಳ್ತಂಗಡಿಯಲ್ಲಿ. ಅದರ ನಂತರ ನಾವು 2008ರಲ್ಲಿ ಶಾಲೆ ಈ ಒಂದು ಕಟ್ಟಡದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆಗೆ ನಾವು ಇದನ್ನು ಬಾಡಿಗೆಗೆ ನೀಡಿದ್ವಿ ಅಂದು. ಮತ್ತು ನಮಗೆ ಪ್ರಸ್ತುತ ಕಾಲಘಟ್ಟದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ನಮಗೆ ಪ್ರಸ್ತುತ ಇರುವಂತಹ ಲಯನ್ಸ್ ಭವನ ಚಿಕ್ಕದಾಗಿತ್ತು ಮತ್ತು ಅದು ನಮ್ಮದೇ ಆದಂಥ ಸ್ವಂತ ನಿವೇಶನ ಆಗಿಲ್ಲ. ಆ ನಿಟ್ಟಿನಲ್ಲಿ ನಾವೊಂದು ಲಯನ್ಸ್ ಕ್ಲಬ್ಬನ್ನು ಅದಂದರೆ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿದ್ದ ಕಾರಣ ನಮಗೆ ಹೊಸ ಕಟ್ಟಡದ ಅನಿವಾರ್ಯವಾಗಿತ್ತು. ಮತ್ತು ಸಭೆ ಸಮಾರಂಭ ಮಾಡಲಿಕ್ಕೆ ನಮಗೆ ಅಂದರೆ ವರ್ಷದುದ್ದಕ್ಕೂ
ತುಂಬ ಕಾರ್ಯಕ್ರಮಗಳು ಮಾಡಲಿಕ್ಕೆ ಇರ್ತದೆ. ಅಂತ ಕಳೆದ 52 ವರ್ಷದಿಂದ ಸಹ ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿಯಾದಂಥ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನ ಈ ಕ್ಲಬ್ಬಿಗೆ ತುಂಬ ಇದೆ. ಪ್ರತಿ ನಾವು ಪದಗ್ರಹಣದ ಹಿಡಿದು ಎಲ್ಲ ಸೇವಾ ಕಾರ್ಯಗಳಿಗೂ ಅವರ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಪ್ರಸ್ತುತ ಈ ಕಟ್ಟಡ ನಿರ್ಮಾಣಕ್ಕೂ ಸಹ ಅವರ ಕೊಡುಗೆಯನ್ನು ನಾವು ವಿಶೇಷವಾಗಿ ಸ್ಮರಿಸ್ತೇವೆ. ಸುಮಾರು ಆರಂಭದಲ್ಲಿ ನಾವು 5 ಲಕ್ಷ ನೀಡಿದರು, ಮತ್ತು ನಿನ್ನೆ ಎಲ್ಲ ಮೊನ್ನೆ 3 ಲಕ್ಷವನ್ನು ನಮಗೆ ಅನುದಾನ ನೀಡಿದ್ದಾರೆ. ಖಂಡಿತವಾಗಿ ಒಳ್ಳೆಯ ನಮಗೆ ಮಾರ್ಗದರ್ಶನ ಮತ್ತು ಅವರ ಒಂದು ಗೌರವ ಮಾರ್ಗದರ್ಶಕರಾಗಿ ನಮ್ಮ ಕ್ಲಬ್ಬಲ್ಲಿ ಇರುವಂಥದ್ದು ನಮಗೆ ಹೆಮ್ಮೆ ಒಂದು. ಮತ್ತು ಪ್ರಸ್ತುತ ಈಗ ರಘುರಾಮ್ ಶೆಟ್ಟಿ ಹೇಳಿದಾಗೆ ನಮ್ಮ ಲಯನೇತರ ಬಂಧುಗಳಲ್ಲಿ ಶಶಿಧರ್ ಶೆಟ್ಟಿ ನವಶಕ್ತಿ ಅವರೀಗ ನಮ್ಮ ಎಲ್ಲರಿಗೂ ಗುರುತಿಸಿಕೊಂಡಿರುವಂತಹ ಅವರ ಶ್ರೇಷ್ಠ ಮಟ್ಟದ ಕೊಡುಗೆ ದಾನಿಯಾಗಿ ಸಾಧಕ ಉದ್ಯಮಿ ಆಗಿದ್ದಾರೆ. ಅವರು ನಮಗೆ ಈಗಾಗಲೇ ಒಳ್ಳೆಯ ಅಂದರೆ 10 ಲಕ್ಷದಷ್ಟು ಅನುದಾನವನ್ನು ಅಂದರೆ ಸಹಾಯ ಧನವನ್ನು ನಮಗೆ ನೀಡಿದ್ದಾರೆ. ನಾವೊಂದು ಸಭಾಂಗಣವನ್ನು ಅವರ ತಾಯಿ ನವಶಕ್ತಿ ಕಾಶಿ ಶೆಟ್ಟಿ ಸಭಾಂಗಣ ಹೆಸರಿನಲ್ಲಿ ಈಗಾಗಲೇ ಒಂದು ಸಭಾಂಗಣಕ್ಕೆ ಅವರ ತಾಯಿಯ ಹೆಸರನ್ನು ಇಟ್ಟಿದ್ದೇವೆ. ಖಂಡಿತವಾಗಿ ಸಹ ಅವರ ಕೊಡುಗೆಯನ್ನು ನಾವು ಸ್ಮರಿಸಲೇಬೇಕಾದದ್ದು. ಈ ನಿಟ್ಟಿನಲ್ಲಿ ಮತ್ತು ನಾವು ಒಳಾಂಗಣದಲ್ಲಿ ಸಭಾಂಗಣದಲ್ಲಿ ರು 1 ಲಕ್ಷಕ್ಕಿಂತ ಮಿಕ್ಕಿ ಸಹಾಯಧನವನ್ನು ನೀಡಿದಂತಹ ನಮ್ಮ ಲಯನ್ಸ್ನ ಬಂಧುಗಳಾಗಿರ್ಬೋದು, ಲಯನೇತರ ಬಂಧುಗಳ ಒಂದು ದಂಪತಿ ಸಮೇತ ಭಾವಚಿತ್ರವನ್ನು ಅಳವಡಿಸ್ತೇವೆ. ಅದೇ ರೀತಿ ರು 50,000ಕ್ಕಿಂತ ಮಿಗಿಲಾದ ನೀಡಿದವರದ್ದು ಸಿಂಗಲ್ ಫೋಟೋವನ್ನು ನಾವು ಅಳವಡಿಸ್ತೇವೆ ಅಂತ ಈಗಾಗಲೇ ಹೇಳಿದ್ದೇವೆ. ಆ ಕೆಲಸವನ್ನು ಸಹ ನಾವು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಬರುವ 22ನೇ ತಾರೀಕಿಗೆ ನಮ್ಮ ಈ ಲಯನ್ಸ್ ಭವನದ ಉದ್ಘಾಟನೆ ತುಂಬ ಅದ್ಧೂರಿಯಾಗಿ ಅಲ್ಲದಿದ್ದರೂ ಸಹ ಒಳ್ಳೆ ರೀತಿಯಲ್ಲಿ ಎಲ್ಲರ ಲಯನ್ಸ್ ಬಂಧುಗಳ ಒಂದು ಕೂಡುವಿಕೆಯಿಂದ ಮಾಡಲಿಕ್ಕೆ ನಾವು ಈಗಾಗಲೇ ನಮ್ಮ ತಯಾರಾಗಿದ್ದೇವೆ. ಆ ಉದ್ಘಾಟನೆಯನ್ನು ನಮ್ಮ ಬರೋಡದ ಉದ್ಯಮಿಯವರು, ನಮ್ಮ ಜಿಲ್ಲೆಗೆ ಹೆಮ್ಮೆ ನಮ್ಮ ಶಶಿಧರ್ ಶೆಟ್ಟಿ ನವಶಕ್ತಿ ಬರೋಡರವರು ಈ ಒಂದು ಸಭಾಂಗಣವನ್ನು ಲಯನ್ಸ್ ಭವನವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾರವರು ಸಹ ಆ ದಿನ ನಮ್ಮ ಒಂದು ಭೋಜನಾಲಯದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಲಯನ್ಸ್ ಜಿಲ್ಲೆಯ 317ಡಿಯ ಪ್ರಸ್ತುತ ವರ್ಷದ ಜಿಲ್ಲಾ ಗವರ್ನರ್ ಆಗಿರ್ತಕ್ಕಂಥ ಕುಡುಪಿ ಅರವಿಂದ್ ಶೇನಯ್ಯರವರು ನಮ್ಮ ಲಯನ್ಸ್ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆ ಒಂದು ಸಭೆಯಲ್ಲಿ ನಮಗೆ ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿ ನಮ್ಮ ವಿಧಾನ ಪರಿಷತ್ ಶಾಸಕರಾದಂತಹ ಪ್ರತಾಪ್ ಸಿಂಹರವರು, ಮತ್ತು ಮಂಗಳೂರು ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಹರೀಶ್ ಕುಮಾರ್ ಅವರು, ಮತ್ತು ವಿಶೇಷವಾಗಿ ಎನ್ ಎ ಗೋಪಾಲ್ ಶೆಟ್ಟಿಯವರ ನಾವು ಸ್ಮರಣೆಯನ್ನು ಮಾಡಬೇಕು. ಅವರ ಪುತ್ರಿ ಮತ್ತು ಮಗ ಅಂದರೆ ಲೋಕೇಶ್ ಅವರು ಮತ್ತು ದಿವ್ಯಾರವರು ಅಳಿಯ ಮತ್ತು ಅವರ ಮಗಳು ಅವರು 5 ಲಕ್ಷವನ್ನು ನಮಗೆ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ನೀಡಿದ್ದಾರೆ. ಅವರ ಕೊಡುಗೆಯನ್ನು ಸಹ ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಅವರು ಸಹ ಮುಖ್ಯ ಅತಿಥಿಯಾಗಿರ್ತಾರೆ. ಮತ್ತೊಬ್ಬರು ನಮ್ಮ BK ಸೀತಾರಾಮರಾಯರು, ಅವರ ಬಗ್ಗೆ ಹೇಳಬೇಕು. ಅವರು ಹಲವು ವರ್ಷದಿಂದ ಸ್ಥಾಪಕ ಅಂದಿನ ಅವಧಿಯಿಂದ ಕಳೆದ 6 ವರ್ಷದ ಹಿಂದೆ ಅವರು ದೈವಾಧೀನರಾದರು. ಅವರ ಮಗ ಪ್ರಸ್ತುತ ಬ್ಯಾಂಗ್ಳೂರಿನಲ್ಲಿ ಹೈಕೋರ್ಟ್ ನ್ಯಾಯವಾದಿ BK ಪ್ರಶಾಂತ್ರವರು, ಅವರು ಸಹ ದೊಡ್ಡ ಮೊತ್ತದ ಕೊಡುಗೆಯನ್ನು ನಮಗೆ ಘೋಷಿಸಿದ್ದಾರೆ. ಅವರು ಸಹ ಆ ದಿನ ನಮಗೆ ಮುಖ್ಯ ಅತಿಥಿಯಾಗಿರ್ತಾರೆ. ಮತ್ತು ನಗರ ಪಂಚಾಯತ್ನ ಮುಖ್ಯಾಧಿಕಾರಿಗಳು ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡುತ್ತಿರುವಂತಹ ರಾಜೇಶ್ರವರು ಮುಖ್ಯ ಅತಿಥಿಯಾಗಿ ಆ ದಿನ ನಮ್ಮ ಜೊತೆ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಮತ್ತು ಎಲ್ಲ ಜಿಲ್ಲೆಯ ಲಯನ್ಸ್ನ ಬಂಧುಗಳು ಮತ್ತು ನಮ್ಮ ಪ್ರಾಂತ್ಯದ ಲಯನ್ಸ್ನ ಎಲ್ಲ ಬಂಧುಗಳು, ಬೆಳ್ತಂಗಡಿ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರ ಸಂಪೂರ್ಣ ಸಹಕಾರ ಸೇವಾ ಮನೋಭಾವದಿಂದ ನಾವು ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ನಿಟ್ಟಿನಲ್ಲಿ ನಾಡಿದ್ದು 22ರಂದು ನಡೆದಂತಹ ಉದ್ಘಾಟನಾ ಸಮಾರಂಭಕ್ಕೆ ಲಯನ್ಸ್ನ ಎಲ್ಲ ಬಂಧುಗಳನ್ನು, ಲಯನೇತರ ಬಂಧುಗಳನ್ನು, ತಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕೆ ಇಷ್ಟಪಡ್ತೇವೆ. ಓಕೆ ಸರ್, ಒಮ್ಮೆ ಬಿಲ್ಡಿಂಗ್ ತೋರಿಸ್ಬೋದಾ? ಎಲ್ಲ ಖಂಡಿತ. ಇದರಲ್ಲಿ ಈಗ ಮುಖ್ಯದ್ವಾರ, ಇಲ್ಲಿ ಪ್ರವೇಶ ಆಗಿ ಅಲ್ಲಿ ಎಡಗಡೆಗೆ ತಿರುಗಲ್ಲಿ ಮೇಲೆ ಫಸ್ಟ್ ಫ್ಲೋರಿಗೆ ಹೋಗಲಿಕ್ಕೆ ಸ್ಟೇರ್ ಕೇಸ್ ಇದೆ. ಇದು ಭೋಜನ ಗೃಹ. ಅಲ್ಲಿ ಒಂದು ನಮಗೆ ಟ್ರಸ್ಟಿಗೆ ಮತ್ತು ಲಯನ್ಸಿಗೆ ಎರಡಕ್ಕೂ ಒಂದು ಆಫೀಸ್ ರೂಮ್ ಇದೆ, ಕಚೇರಿ. ಹಾಗೆ ಪಕ್ಕದಲ್ಲಿ ನೋಡಿ 3 ರೂಮ್ ಇದೆ. ಅದು 3 ರೂಮ್ ಕೂಡ ನಾವು ಬಾಡಿಗೆ ಕೊಡುವ ನಿಟ್ಟಿನಲ್ಲಿ ಕಟ್ಟಿದ್ದು. ಅದರಲ್ಲಿ ಈಗಾಗಲೇ ಒಂದು ಮಧ್ಯದ ಆ ಕೋಣೆ ಸುದ್ದಿ ಬಿಡುಗಡೆಯ ಆ ಒಂದು ಏನು ಕೋಆಪರೇಟಿವ್ ಸೊಸೈಟಿ ಇದೆ, ಅವರು ಈಗಾಗಲೇ ಬುಕ್ ಮಾಡಿದ್ದಾರೆ. ಉಳಿದಂತೆ 2 ಕೋಣೆಗಳು ಲಭ್ಯವಿದೆ. ಹಾಗೆ ಕೆಳಗಡೆ ಸೆಲ್ಲರಲ್ಲಿ 4 ಕೋಣೆಗಳು ಲಭ್ಯ ಇದೆ. ಮತ್ತು ಮೇಲೆ ನಮಗೆ ಕಾಣುವಂಥದ್ದು ಇದು ಮುಖ್ಯ ಸಭಾಂಗಣ. ಇಲ್ಲಿ ಸುಮಾರು 300 ಜನ ಸುಲಭವಾಗಿ ಆಕ್ಯುಪೈ ಮಾಡ್ಬೋದು. 2000 ಸ್ಕ್ವೇರ್ ಫೀಟ್ ಇದೆ ಇದು. ಅಲ್ಲಿ ಹಿಂದುಗಡೆ ಯೂರಿನಲ್ಸ್ ಸಪ್ರೇಟ್ ಇದೆ, 2 ಕೂಡ. ಒಂದು ರೂಮ್ ಇದೆ. ಹಾಗೆ ಇಲ್ಲಿ ಒಂದು ವೆರಾಂಡ ಬರ್ತದೆ. ಅದಕ್ಕೆ ರೈಲಿಂಗ್ಸ್ ಎಲ್ಲ ಇನ್ನು ಆಗಬೇಕಷ್ಟೇ. ಈಗ ಸಂಜೆ ಒಳಗೆ ರೈಲಿಂಗ್ಸ್ ಆಗ್ತದೆ. ಮತ್ತು ಇದಕ್ಕೆ ಚೇರಿನ ವ್ಯವಸ್ಥೆ ಕೂಡ ಆಗ್ತಾಯಿದೆ. ಮತ್ತು ಇದು ಫುಲ್ಲು AC ಮಾಡಬೇಕನ್ನೋ ಒಂದು ಇರಾದೆ ನಮಗಿದೆ. ಆದಷ್ಟು ಈಗ ಸಂಜೆ ಒಳಗೆ ನಿರ್ಧಾರ ಆಗಬೇಕು. ಅಂದರೆ ಸುಮಾರು 2 ಲಕ್ಷ ಚಿಲ್ಲರೆ ಎಕ್ಸ್ಟ್ರಾ ಖರ್ಚು ಬರ್ತದೆ ನಮಗೆ. ಮಾಡುವಂಥ ಎಲ್ಲ ಸದಸ್ಯರ ಒಂದು ಆಸೆ ಇದೆ. ಆಗುವ ಹೆಚ್ಚಿನ ಅಂಶ ಆಗ್ತದೆ. AC ಯನ್ನು ಫುಲ್ AC ಮಾಡಿ ಇದು ಮಾಡ್ತೇವೆ ಅಂತ.
ಇದು ಲಯನ್ಸ್ ಕ್ಲಬ್ಬಿನ ಹೊಸ ಕಟ್ಟಡದ ಸಂಪೂರ್ಣ ಪರಿಚಯ ನಿಮಗೆ ಮಾಡ್ತಾ ಇದ್ದೇವೆ. ಹೊಸ ಕಟ್ಟಡ ಕೆಳಗಡೆ 3 ಒಂದು ಶಾಪಿಗೆ ಅಥವಾ ಶೋರೂಮ್ ಮಾಡುವಂಥದ್ದು ಇರ್ಬೋದು. ಅದರ ಜೊತೆಗೆ ಒಂದು ವಿಶಾಲವಾದಂತಹ 300 ಜನರು ಸುಲಭವಾಗಿ ಕುಳಿತುಕೊಳ್ಳಬಹುದಾದಂತಹ ಒಂದು ಆಸನದ ವ್ಯವಸ್ಥೆ ಇರುವಂತಹ ಸಂಪೂರ್ಣ ಹವಾನಿಯಂತ್ರಿತ ಆಗುವಂತಹ ಸಾಧ್ಯತೆ ಇದೆ ಈ ಒಂದು ಸಭಾಂಗಣಕ್ಕೆ, ಆಗ್ತದೆ ಅನ್ನುವಂಥದ್ದು. ಹೀಗೆ ಹೊಸ ಕಟ್ಟಡಕ್ಕೆ ಅಂದರೆ ಲಯನ್ಸಿಗೆ ಹೊಸ ಸ್ವರೂಪ ಬಂದಿದೆ. ಹೊಸ ಕಟ್ಟಡದಲ್ಲಿ ಅವರೆಲ್ಲರೂ ಕೂಡ ಇದರ ಉದ್ಘಾಟನೆಗೆ ಸಜ್ಜಾಗ್ತಾ ಇದ್ದಾರೆ. ಹೊಸ ಕಟ್ಟಡದಲ್ಲಿ ಈಗಾಗಲೇ ಅರ್ಧ ಶತಮಾನವನ್ನು ಪೂರೈಸಿರುವಂತಹ ಲಯನ್ಸ್ ಹೊಸ ಕಟ್ಟಡದಲ್ಲಿ ಮತ್ತಷ್ಟು ಏಳಿಗೆಯನ್ನು ಕಾಣಲಿ, ಮತ್ತಷ್ಟು ಸೇವಾ ಕಾರ್ಯಗಳನ್ನು ಮಾಡಲಿ, ಇವರೆಲ್ಲರ ಆಶೋತ್ತರಗಳು ಇನ್ನಷ್ಟು ನಡೆಯಲಿ ಮತ್ತು ಸಮಾಜಕ್ಕೆ ಇವರಿಂದ ಮತ್ತಷ್ಟು ಕೊಡುಗೆಗಳು ಸಿಗಲಿ ಅನ್ನುವಂತಹ ಹಾರೈಕೆಗಳೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ವನೀಶ್ ಮರೋಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.